ಮಂಗಳೂರು ಮಹಾನಗರ ಪಾಲಿಕೆಯ ವಿಜಯ್ ವಾರ್ಡ್ನ ವಿಜಯ್ ನ್ಯೂ ರೋಡ್ ಹೌಸಿಂಗ್ ಕಾಲೋನಿ ಬಳಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶಾಸಕ ವೇದವ್ಯಾಸ್ ಕಾಮತ್ ಗುದ್ದಲಿ ಪೂಜೆ ನೆರವೇರಿಸಿದರು. ವಿಜಯ್ ನ್ಯೂ ರೋಡ್ ಹೌಸಿಂಗ್ ಕಾಲೋನಿಯ ನಿವಾಸಿಗಳು ಸ್ಥಳೀಯ ಮುಖಂಡರ ಜೊತೆಗೆ ತಡೆಗೋಡೆ ನಿರ್ಮಾಣ ಸಂಬಂಧಿಸಿ ಮನವಿ ಸಲ್ಲಿಸಿದರು. ಈ ಪ್ರಕಾರ ಕಾಮಗಾರಿಗೆ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಬೋಳಾರು, ಬಿಜೆಪಿ ಮುಖಂಡರಾದ ಅಜಯ್, ಪ್ರಶಾಂತ್ ಆಳ್ವಾ ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.